ಮಳೆಗಾಲದಲ್ಲಿ ಉಂಟಾಗುವಂತಹ ಪ್ರಾಕೃತಿಕ ದುರಂತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಗ್ರಾಮ ಮಟ್ಟದಲ್ಲಿ ಪ್ರಾಕೃತಿಕ ವಿಕೋಪ ಕಾರ್ಯಪಡೆಯನ್ನು ರಚಿಸಬೇಕು ಅಲ್ಲದೆ ತಾಲೂಕು ಮಟ್ಟದ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಕಾರ್ಯನಿರ್ವಹಣೆಯನ್ನು ಮಾಡಬೇಕು ಅಂತ ಸುಳ್ಯ ಶಾಸಕ ಎಸ್ ಅಂಗಾರ ಹೇಳಿದ್ದಾರೆ. ಸುಳ್ಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದಂತಹ ಪ್ರಾಕೃತಿಕ ವಿಕೋಪ ಮತ್ತು ತುರ್ತು ಪರಿಸ್ಥಿತಿ ಅವಲೋಕನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರದು. ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಸನ್ನದ್ಧರಾಗಿರಬೇಕು. ಅಧಿಕಾರಿಗಳು ರಜೆ ಮಾಡೋದಿದ್ರೆ ಮೊದಲೇ ತಿಳಿಸಬೇಕು ಅಂತ ಹೇಳಿದ್ರು. ಇನ್ನು ನಗರ ವ್ಯಾಪ್ತಿಯಲ್ಲಿರುವಂತಹ ಚರಂಡಿಗಳನ್ನು ನಗರ ಪಂಚಾಯತ್ ಕೂಡಲೇ ಸ್ವಚ್ಛ ಮಾಡುವಂತಹ ಕೆಲಸ ಮಾಡಬೇಕು. ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿ ಸಂಪರ್ಕ ರಸ್ತೆಗಳ ಚರಂಡಿಗಳನ್ನು ಮಳೆ ನೀರು ಹರಿಯುವ ಹಾಗೆ ವ್ಯವಸ್ಥೆ ಮಾಡಿ ಸರಿಪಡಿಸಬೇಕು. ರಸ್ತೆ ಮತ್ತು ಮನೆಗಳ ಹತ್ತಿರ ಇರುವಂತಹ ಅಪಾಯಕಾರಿ ಮರಗಳನ್ನು ತೆರವು ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟರು. ಉದ್ಯೋಗ ಖಾತರಿ ಯೋಜನೆಯ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ನಡೆಯಿತು. ಉದ್ಯೋಗ ಖಾತರಿ ಯೋಜನೆಯಲ್ಲಿ ಹೆಚ್ಚು ಸಾಧನೆ ಆಗಬೇಕು. ಅದರಲ್ಲಿನ ಲೋಪದೋಷಗಳನ್ನು ಸರಿಪಡಿಸಿ ಕೆಲಸವನ್ನು ಮಾಡಿ ಹೆಚ್ಚು ಉದ್ಯೋಗ ಚೀಟಿಗಳನ್ನ ಮಾಡಿ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಶಾಸಕರು ಹೇಳಿದರು. ಈಗ ಅದನ್ನ ನಾವು ಇಲ್ಲಿಯ ಪ್ರದೇಶಕ್ಕೆ ಸಂಬಂಧಪಟ್ಟ ನಾವು ರೈತರಿಗೆ ಆ ರೀತಿಯ ಈ ಒಂದು ಮಳೆ ಹಾನಿಯಿಂದ ತೊಂದರೆ ಸಮಯದಲ್ಲಿ ಪರಿಹಾರ ಒದಗಿಸಿಕೊಡಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಆದೇಶವನ್ನು ಮಾಡಬೇಕು ಅಂತೇಳಿ ಒಂದು ಸ್ವಲ್ಪ ನಾಳೆ ಐಡಿಯಾಸ್ ಕೊಡಿ. ಬಳಸ್ಕೋಬೇಕು. ಯಾಕಂದ್ರೆ ಈಗ ಬೀಟ್ ಪೊಲೀಸಲ್ಲಿ ಫಾರೆಸ್ಟ್ ಗಾರ್ಡ್ಗಳನ್ನ ಕೂಡ ಉಪಯೋಗಿಸಿದ್ದು ಕೆಲವೇ ಸ್ವಚ್ಛತೆ ಇದರಲ್ಲಿ ಎಲ್ಲದರಲ್ಲೂ ಅಲ್ವಾ, ಅವನ್ನೆಲ್ಲ ಕಡೆ ಇನ್ವಾಲ್ವ್ ಮಾಡ್ಕೋಬೇಕು. ಮತ್ತೆ ಲೋಕಲ್ ಲೈನ್ ಮ್ಯಾನ್ಗಳು ಅವರೆಲ್ಲ ಇರ್ತಾರೆ. ಮತ್ತೆ ಅಲ್ಲಿ ತಕ್ಷಣ ಏನಾದ್ರು ಮರ ಬಿದ್ದರೆ ಎಲ್ಲ ಇದಾದಾಗ ನೀವು ಕೂಡ ಅಲ್ಲಿ ಲೋಕಲಿ ಜೆಸಿಬಿಯ ಅಂತದನ್ನು ಗುರುತಿಸಿಟ್ಕೋಬೇಕು. ತಕ್ಷಣ ಕೇರು ದೊಡ್ಡ ಮಟ್ಟದಲ್ಲಿ ನಮ್ಮ KRED ಇದರಲ್ಲಿ ಇನ್ವಾಲ್ವ್ ಆಗ್ತದೆ ತಾಲೂಕಲ್ಲಿ. ಚಿಕ್ಕದನ್ನು ಅಲ್ಲೇ ಕ್ಲಿಯರ್ ಮಾಡಬೇಕು. ಮತ್ತೆ ಮಳೆಗಾಲದ ಪೂರ್ವದಲ್ಲಿ ಹಿಂದಿನ ಹೇಳ್ತಾ ಇದ್ದೇವೆ. ಇನ್ನು ಹೊರ ರಾಜ್ಯಗಳಿಂದ ಆಗಮಿಸುವಂತಹ ವ್ಯಕ್ತಿಗಳನ್ನ ಕಡ್ಡಾಯವಾಗಿ ಕ್ವಾರಂಟೈನ್ ನಲ್ಲಿ ಇರಿಸಬೇಕು. ಇದಕ್ಕೆ ಗ್ರಾಮ ಪಂಚಾಯತ್ ವಿಶೇಷ ಗಮನವನ್ನ ಕೊಡೋದಿಕ್ಕೆ ಸೂಚನೆ ನೀಡಲು ರಾಧಾಕೃಷ್ಣ ಬೊಳ್ಳೂರು ಶಾಸಕರಲ್ಲಿ ಮನವಿ ಮಾಡಿಕೊಂಡರು. ಹೋಮ್ ಕ್ವಾರಂಟೈನ್ ಮಾಡಿಕೊಳ್ಳುವಾಗ ಸುತ್ತಮುತ್ತಲ ಮನೆಯವರಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಗ್ರಾಮ ಪಂಚಾಯತ್ ಮಾಡಿಕೊಳ್ಬೇಕು ಅಂತ ತಹಶೀಲ್ದಾರ್ ಅನಂತ್ ಶಂಕರ್ ಹೇಳಿದರು. ಸಭೆಯಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಚನ್ನಿಯ ಕಲ್ತಡ್ಕ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಾನವಿ ಕಾಂಚೋಡು, ತಹಶೀಲ್ದಾರ್ ಅನಂತ್ ಶಂಕರ್, ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ ಭವಾನಿ ಶಂಕರ್, ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಭಾಗವಹಿಸಿದರು. ಈ ಉದ್ಯೋಗ ಖಾತ್ರಿಯಲ್ಲಿ ನಾವು ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶಗಳಿದೆ. ಒಂದು ಸಮಸ್ಯೆಗಳು ಏನಾಗಿದೆ ಅಂದ್ರೆ ನಾವು ಕೆಲವು ಸಮಯದಲ್ಲಿ ಕೆಲವು ಆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರಿಗೆ ಎಷ್ಟು